ಮಂಗಳೂರಿನ ಹೈಗೆ ಬಜಾರ್ ಬಳಿ ಒಣಮೀನು ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುತ್ತಿರುವ ಬಿಹಾರ ಮೂಲದ ದಂಪತಿಯ 2 ವರ್ಷದ ಹಸುಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಕೊಲೆಗೆ ಯತ್ನಿಸಿದ ಆರೋಪದ ಮೇಲೆ ಬಿಹಾರದ ವ್ಯಕ್ತಿಯೋರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಬಿಹಾರ ಮೂಲದ ಚಂದನ್ ಎಂದು ಗುರುತಿಸಲಾಗಿದೆ. ಹೊಯ್ಗೆ ಬಜಾರ್ನಲ್ಲಿರುವ ಫಿಶ್ ಕಟ್ಟಿಂಗ್ ಯಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ಸುಮಾರು 30 ಬಿಹಾರ ಮೂಲದ ಕುಟುಂಬದ 75 ಜನ ವಾಸಿಸುತ್ತಿದ್ದಾರೆ. 2 ವರ್ಷದ ಮಗುವಿನ ಮೇಲೆ ತಂದೆ ತಾಯಿ ಕೆಲಸ ಮುಗಿಸಿದ ಬಳಿಕ ಫ್ಯಾನ್ ಖರೀದಿಗೆಂದು ಮಾರುಕಟ್ಟೆಗೆ ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ. ಸಂಜೆ 6 ಗಂಟೆ ವೇಳೆಗೆ ಪೋಷಕರು ಮನೆಗೆ ಬಂದಾಗ ಮಗು ನಾಪತ್ತೆಯಾಗಿತ್ತು. ಹುಡುಕಾಟ ನಡೆಸಿದ ನಂತರ ರಾತ್ರಿ 9 ಗಂಟೆಗೆ ಉಪ್ಪು ನೀರು ಶೇಖರಣೆಗೊಳ್ಳುವ ಟ್ಯಾಂಕ್ನಲ್ಲಿ ಮಗು ಪತ್ತೆಯಾಗಿತ್ತು. ಈ ಸಂದರ್ಭದಲ್ಲಿ ಮಗು ಪ್ರಜ್ಞೆ ತಪ್ಪಿದ್ದು ಮನೆಯವರು ಮಗು ಸಾವನ್ನಪ್ಪಿದೆಂದು ತಿಳಿದುಕೊಂಡಿದ್ದರು. ಬಳಿಕ ಮಗುವನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ಫೋಸಿಸ್ ಅತ್ಯಾಧುನಿಕ ಮಕ್ಕಳ ಆರೋಗ್ಯ ರಕ್ಷಣಾ ಕೇಂದ್ರಕ್ಕೆ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ. ಪೊಲೀಸರು ವಿಚಾರಣೆ ನಡೆಸಿದಾಗ ಆರೋಪಿ ಚಂದನ್ ನಿನ್ನೆ ಸಂಜೆ 4 ಗಂಟೆ ವೇಳೆ ಮಗುವನ್ನು ಕರೆದುಕೊಂಡು ಹೋಗಿ ದೌರ್ಜನ್ಯ ಎಸಗಿ ಉಪ್ಪು ನೀರಿನ ಟ್ಯಾಂಕ್ಗೆ ಬಿಸಾಡಿ ಹೋಗಿದ್ದ ಎಂದು ತಿಳಿದು ಬಂದಿದೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಈ ಎಲ್ಲ 78 ಜನ ಒಂದು 25ರಿಂದ 30 ಕುಟುಂಬಕ್ಕೆ ಸೇರಿದವರು ಮತ್ತು ಬಿಹಾರ ಮೂಲದವರು. ಸೊ ಇದರಲ್ಲಿ ಒಂದು 20ರಿಂದ 25 ಜನ ಮಕ್ಕಳು ಚಿಕ್ಕ ವಯಸ್ಸು 6 ತಿಂಗಳ ವರ್ಷದ ಮಗುವಿಂದ ಒಂದು 6-7 ವರ್ಷದ ಮಗುವರೆಗೂ ಎಲ್ಲ ಮಕ್ಕಳನ್ನು ಒಂದು ಕೋಣೆಯಲ್ಲಿ ಇಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳಾಗುತ್ತೆ. ಇವತ್ತು ಬೆಳಗ್ಗೆ ನಮಗೆ ಸುಮಾರು 8 ಗಂಟೆ ಸಮಯದಲ್ಲಿ ಒಂದು 2 ವರ್ಷದ ಮಗುದು ಡ್ರೌನಿಂಗ್ ಆಗಿದೆ ಅಂತ ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ವೈದ್ಯರ ಹತ್ರ ಚರ್ಚಿಸಿದಂಥ ಸಂದರ್ಭದಲ್ಲಿ ಅದು ಡ್ರೌನಿಂಗ್ ಆಗೋದ್ರ ಜೊತೆಗೆ ಆ ಮಗು ಮೇಲೆ ಲೈಂಗಿಕ ಹಲ್ಲೆ ಮಾಡುವಂಥ ಪ್ರಯತ್ನಗಳಾಗಿದೆ ಅನ್ನೋಂಥದ್ದು ನಮಗೆ ವಿಷಯ ತಿಳಿಯುತ್ತೆ. ನಂತರ ಅವ್ರ ಕುಟುಂಬ ಸದಸ್ಯರು, ಅವ್ರ ತಂದೆ ತಾಯಿ ಅವರು ಕೂಡ ಬಿಹಾರ ಮೂಲದವರು, ಅವರಿಬ್ಬರು ಗಂಡ ಹೆಂಡತಿ ಇಬ್ಬರೂ ಕೂಲಿ ಕೆಲಸ ಮಾಡ್ಕೊಳ್ಳೋದು ಇದು ಫಿಶ್ ಕಟ್ಟಿಂಗ್ ಕೆಲಸ ಮಾಡಲಿಕ್ಕೆ ಅಂತಲೇ ಬಂದಿರುವಂಥದ್ದು. ಸೊ ನಿನ್ನೆ ಸಂಜೆ 4 ಗಂಟೆವರೆಗೂ ಅವರು ಕೆಲಸ ಮಾಡಿದ್ದಾರೆ. 4 ಗಂಟೆಯಿಂದ ನಂತರ 6 ಗಂಟೆವರೆಗೂ ಫ್ಯಾನ್ ಖರೀದಿ ಮಾಡಬೇಕು ಅಂತಂದು ಹೊರಗಡೆ ಹೋಗಿದ್ದಾರೆ. 6 ಗಂಟೆಗೆ ಬಂದಾಗ ಮಗು ಇರೋದಿಲ್ಲ. ಸುಮಾರು 20-25 ಮಗುಗಳಲ್ಲಿ ಇವ್ರ ಮಗು 2 ವರ್ಷದ ಮಗು, ಹೆಣ್ಮಗು ಇರಲ್ಲ. ಅದು ಎಲ್ಲಿದೆ ಅಂತ ಹುಡುಕಾಡಿದಾಗ ಸುಮಾರು 2 ಗಂಟೆಗಳ ಕಾಲ ಹುಡುಕಾಡಿ ಸಿಗಲ್ಲ. ಬೆಳಗ್ಗೆ ಒಂದು 9 ಗಂಟೆ ಸುಮಾರಿಗೆ ಅಲ್ಲಿ ಹತ್ತಿರದ ಒಂದು ಫಿಶ್ ಟ್ಯಾಂಕ್ ಅಂತಂದರೆ ಅದರಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರು ಇರುತ್ತೆ, ನೀರು ಇರುತ್ತೆ, ಸಾಲ್ಟ್ ಇರುತ್ತೆ. ಅದರಲ್ಲಿ ಬಿದ್ದಿರುವಂಥದ್ದು ಮಗು ಅನ್ಕಾನ್ಷಿಯಸ್ ಆಗಿ ಗಮನಕ್ಕೆ ಬರುತ್ತೆ. ಮಗು ಸತ್ತೋಗಿದೆ ಅಂತಂದು ಇಮಿಡಿಯೇಟಾಗಿ ಅವರು ಅದನ್ನು ಎತ್ಕೊಂಡ್ಬಿಟ್ಟು ಮತ್ತು ರಿವೈವ್ ಮಾಡಲಿಕ್ಕೆಲ್ಲ ಟ್ರೈ ಮಾಡ್ತಾರೆ. ನಂತರ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಂತರ 8 ಬ್ಲಾಕ್ ಮಕ್ಕಳ ಆಸ್ಪತ್ರೆಗೆ ತಗೊಂಡ್ಬರ್ತಾರೆ.